ವೀಕ್ಷಕರೇ, ಇವತ್ತಿನ ಒಂದು ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮ ರಿಮೆಟಾಲಜಿ ಟಾಕ್ಗೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ನಾವು ಪ್ರತಿ ಸಂದರ್ಭದಲ್ಲೂ ಕೂಡ ಏನಾದರೂ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಇಟ್ಟುಕೊಂಡು ಒಂದು ತಜ್ಞ ವೈದ್ಯರ ಜೊತೆಗೆ ನಾವು ನಿಮ್ಮ ಮುಂದೆ ಬರ್ತಾ ಇದ್ವಿ. ಆ ಒಂದು ಪರ್ಟಿಕ್ಯುಲರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವೈದ್ಯರಿಂದ ಮಾಹಿತಿಯನ್ನು ಅಥವಾ ಆ ಒಂದು ಸಮಸ್ಯೆ ಬರೋದಕ್ಕೆ ಕಾರಣಗಳೇನು ಅಥವಾ ಅದಕ್ಕೆ ಇರುವಂತಹ ಚಿಕಿತ್ಸೆಗಳೇನು ಅಥವಾ ಆ ಒಂದು ಕ್ಷೇತ್ರದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳೇನು ಎಲ್ಲದರ ಬಗ್ಗೆ ನಿಮ್ಮ ಮುಂದೆ ನಾವು ಮಾಹಿತಿಯನ್ನು ನಿರಂತರವಾಗಿ ಇಡ್ತಾ ಬರ್ತಾ ಇದ್ವಿ. ಸೊ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರಗಳನ್ನೇ ನಾವು ನಿಮ್ಮ ಮುಂದೆಗೆ ತರ್ತಾ ಇದ್ವಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಚಿಕಿತ್ಸೆಗಳೇನು ಅನ್ನುವಂಥದ್ದನ್ನು ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನಗಳು ನಮ್ಮ ಮೂಲಕ ಆಗ್ತಾ ಇತ್ತು. ಸೊ ಇವತ್ತು ನಾನು ಇನ್ನೊಂದು ಹೊಸ ವಿಚಾರ ಅಂತ ಹೇಳಿದರೆ ಇದು ವಿಚಾರ ಹಳತ್ತು, ಆದರೆ ಜನರಿಗೆ ಇದರ ಬಗ್ಗೆ ಸ್ವಲ್ಪ ಅರಿವಿರುವಂಥದ್ದು ಕಡಿಮೆ. ಅಂದರೆ ಇದಕ್ಕೆ ಕಾರಣಗಳೇನು ಅಂದರೆ ಬಹುತೇಕ ಸಂದರ್ಭದಲ್ಲಿ ಇದನ್ನು ಒಂದು ಆರೋಗ್ಯ ಸಮಸ್ಯೆ ಅಲ್ಲ ಅನ್ನುವ ಹಾಗೆ ಒಂದು ಪರಿಗಣಿಸುವಂತಹ ಸಾಧ್ಯತೆಗಳಿರುವಂಥದ್ದು. ಸೊ ಅದು ಏನು, ಅದಕ್ಕಿರುವಂತಹ ಚಿಕಿತ್ಸೆಗಳೇನು, ಅದರ ಲಕ್ಷಣಗಳೇನು, ಸೊ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಒಬ್ಬ ವಿಶೇಷ ವೈದ್ಯರ ಜೊತೆಗೆ ನಾನು ಇವತ್ತು ಬಂದಿದ್ದೀನಿ. ಅಂದರೆ ಇವತ್ತು ನಾವು ಮಾತನಾಡೋದಕ್ಕೆ ಇರುವಂತಹ ವಿಚಾರ ರಿಮೆಟಾಲಜಿ, ಅಥವಾ ನಾವು ಕನ್ನಡದಲ್ಲಿ ಸಾಮಾನ್ಯವಾಗಿ ಕರೆಯೋದಿದ್ರೆ ಅದನ್ನು ಸಂಧಿವಾತ ಅಂತ ಕರಿತೇವೆ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ವಿಶೇಷ ತಜ್ಞ ವೈದ್ಯರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಗಂಗಾರತ್ನ ಕೃಷ್ಣ ಮೇಡಮ್ ಅವರು ನಮ್ಮ ಜೊತೆಗೆ ಇವತ್ತು ಮಾಹಿತಿಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಡಾಕ್ಟರ್ ಗಂಗಾರತ್ನ ಕೃಷ್ಣ ಅವರ ಬಗ್ಗೆ ಹೇಳೋದಿದ್ರೆ ಯು ಕೆಯಲ್ಲಿ ಉನ್ನತ ಶಿಕ್ಷಣವನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಡೆದುಕೊಂಡಿದ್ದಾರೆ. MBBS MRCP UK, ಅದರ ಜೊತೆಗೆ MRCP ರಿಮೆಟಾಲಜಿ UK, CCT ಜನರಲ್ ಮೆಡಿಸಿನ್ ಆ್ಯಂಡ್ ರಿಮೆಟಾಲಜಿ UKಯಲ್ಲಿ ಅಂದರೆ ಉನ್ನತ ಶಿಕ್ಷಣವನ್ನು ಪಡೆದು ಉನ್ನತ ವ್ಯಾಸಂಗವನ್ನು ಮಾಡಿ ಇದೀಗ ಮಂಗಳೂರಿನಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಮಂಗಳೂರಿನ ಡಾನ್ ಬಾಸ್ಕೋ ಹಾಲ್ನ ಒಪೋಸಿಟ್ ಇರುವಂತಹ ಮೆಡಿಕಲ್ ಚೇಂಬರ್ಸ್ನಲ್ಲಿ ಕ್ಲಿನಿಕನ್ನು ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ AJ ಆಸ್ಪತ್ರೆ ಮತ್ತು KMC ಹಾಸ್ಪಿಟಲ್ಗೆ ವಿಸಿಟಿಂಗ್ ಕನ್ಸಲ್ಟೆಂಟ್ ಆಗಿ ಕೂಡ ತೆರಳುತ್ತಾ ಇದ್ದು ಅಲ್ಲಿ ಕೂಡ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸೊ ಇವತ್ತು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ. ಸೊ ಮೇಡಮ್, ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೇನೆ ಕಾರ್ಯಕ್ರಮಕ್ಕೆ. ಸಾಮಾನ್ಯವಾಗಿ ಈಗಾಗಲೇ ಹೇಳಿದ ಹಾಗೆ ಈ ಒಂದು ವಿಚಾರ ಹೆಚ್ಚಿನ ಜನರಿಗೆ ಅರಿವು ಇಲ್ಲ ಅಥವಾ ಇದರ ಬಗ್ಗೆ ಮಾಹಿತಿಯ ಕೊರತೆ ಇದೆ ಅಂತಾನೂ ಕೂಡ ನಾವು ಹೇಳಬಹುದಾಗಿದೆ. ಸೊ ಆ್ಯಕ್ಚುಲಿ ಒಂದು ರಿಮೆಟಾಲಜಿ ಅಥವಾ ಸಂಧಿವಾತ ಅಂತ ಹೇಳೋದಿದ್ರೆ ಏನು ಅನ್ನುವಂಥದ್ದು ಬೇಸಿಕ್ ಕ್ವಶನ್. ಈಗ ಧನ್ಯವಾದಗಳು. ಸಂಧಿವಾತ ಅಂದರೆ ಸಂಧಿ ಅಂದರೆ ಜಾಯಿಂಟ್, ವಾತ ಅಂದರೆ ಅದರಲ್ಲಿ ಕಾಣಿಕೊಳ್ಳುವ ಒಂದು ರೋಗ. ಮೇನ್ಲಿ ಹೇಗೆ ಹೇಳಬೇಕಂದ್ರೆ ಮಸಲ್ ಜಾಯಿಂಟ್ ಪೇನ್ ಎಲ್ಲ ಕಾಮನ್ ಸಿಂಪ್ಟಮ್ಸ್. ಸೊ ಅದಕ್ಕೆ ಕಾರಣ ಹಲವು. ಅದರಲ್ಲಿ ನಾವು ಆ್ಯಸ್ ರುಮೆಟಾಲಜಿಸ್ಟ್ ಡೀಲ್ ಮಾಡುವ ಸಂಧಿವಾತಗಳೇನಿರ್ತದೆ ಅದು ನಮ್ಮ ಬಾಡಿಯ ಒಳಗೆ ನಮ್ಮ ರೋಗ ನಿರೋಧಕ ಶಕ್ತಿ ನಮ್ಮ ಶರೀರದ ಮೇಲೆ ಅಟ್ಯಾಕ್ ಮಾಡೋದು. ಸೊ ಕೆಲವರಿಗೆ ಅದು ಜಾಯಿಂಟಲ್ಲಿ ಇರ್ಬೋದು, ಕೆಲವರಿಗೆ ಅದು ಮಸಲಲ್ಲಿ ಇರ್ಬೋದು, ಕೆಲವರಿಗೆ ಅದು ಸ್ಕಿನ್ ಮತ್ತು ಜಾಯಿಂಟಲ್ಲಿ ಇರ್ಬೋದು, ಕೆಲವರಿಗೆ ನಮ್ಮ ಒಳಗೆ ಇರುವಂತಹ ಅಂಗಾಂಗಗಳ ಮೇಲೆ ಕಿಡ್ನಿ, ಲಂಗ್ಸ್, ಬ್ರೈನು, ಹಾರ್ಟು, ಲಿವರು. ಸೊ ಸಂಧಿವಾತ ಅನ್ನೋದು ಒಂದು ತುಂಬ ಬ್ರಾಡ್ ಟರ್ಮ್. ಅದರ ಒಳಗಡೆ ಹಲವು ಥರದ ಸಂಧಿವಾತ ಇದೆ. ಕಾಮನ್ ಸಿಂಪ್ಟಮ್ ಆಫ್ ಸಂಧಿವಾತ ಆರ್ಥರೈಟಿಸ್ ಅಂದರೆ ಜಾಯಿಂಟ್ನಲ್ಲಿ ಸ್ಟಿಫ್ನೆಸ್ ಅಂತ ಹೇಳ್ತೇವಲ್ಲ, ಅಂದರೆ ಬೆಳಿಗ್ಗೆ ಎದ್ದಾಗ ಜಾಯಿಂಟ್ ಎಲ್ಲ ಊದ್ಕೊಳ್ಳೋದು, ತುಂಬ ಟೈಟ್ ಆಗೋದು, ಅವರ ಡೇ ಟು ಡೇ ಆಕ್ಟಿವಿಟಿ ಮಾಡಲಿಕ್ಕೆ ಅವ್ರಿಗೆ ಆಗೋದಿಲ್ಲ. ಮತ್ತೆ ಒಂದು 2-3 ಗಂಟೆ ಆದಮೇಲೆ ಅವರ ಜಾಯಿಂಟ್ ಸ್ವಲ್ಪ ಲೂಸ್ ಆಗ್ಬೋದು, ಅವರಿಗೆ ತಮ್ಮ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಸುಲಭ ಆಗ್ಬೋದು. ಸೊ ಮೇಯ್ನ್ ನಾವು ಹೇಳೋದಂದರೆ ಸ್ಟಿಫ್ನೆಸ್ಸು, ಸ್ವೆಲ್ಲಿಂಗ್ ಊದ್ಕೊಳ್ಳೋದು. ಸೊ ಸುಮ್ಮನೆ ಮಸಲು ಜಾಯಿಂಟ್ ಪೇನು ಎಲ್ಲ ಕಾರಣದಲ್ಲೂ ಬರ್ಬೋದು, ಆದರೆ ಜಾಯಿಂಟ್ ಊದ್ಕೊಳ್ಳೋದೇನಿದೆ ಅದನ್ನು ನಾವು ಸ್ವಲ್ಪ ಸೀರಿಯಸ್ ಆಗಿ ಪರಿಗಣಿಸಬೇಕು. ಹೌದು, ಏನು ಕಾರಣ ಇಲ್ಲದೆ ಒಂದು ಜಾಯಿಂಟ್ ಅಥವಾ 2 ಜಾಯಿಂಟ್ ಅಥವಾ ತುಂಬ ಜಾಯಿಂಟ್ಸ್ ಊದ್ಕೊಳ್ಳೋದಿಲ್ಲ. ಸೊ ಅದಕ್ಕೇನೋ ಒಂದು ಕಾರಣ ಇರ್ತದೆ. ಸೊ ಅದು ನಮಗೆ ಕನ್ಸರ್ನ್. ಅಂದರೆ ಸ್ಟಿಫ್ನೆಸ್ ಜೊತೆ ನಿಮಗೆ ಜಾಯಿಂಟಲ್ಲಿ ಊತ ಬಂದರೆ ಅದು ಒಂದು ಆರ್ಥರೈಟಿಸಿನ ಲಕ್ಷಣಗಳು ಅಂತ ಹೇಳ್ಬೋದು.
ಎಸ್, ಅಂದ್ರೆ ಈಗ ತಾವು ಹೇಳಿದ್ರಿ ಅಂದ್ರೆ ಇಷ್ಟೆಲ್ಲ ಒಂದು ವಿಶಾಲವಾಗಿದೆ ಅದರದ್ದು ಒಂದು ವ್ಯಾಪ್ತಿ. ಸೊ ಯಾವುದು ಅಂತ ಪರ್ಟಿಕ್ಯುಲರ್ ಆಗಿ ನೋಡ್ಬೇಕಿದ್ರೆ ತಪಾಸಣೆಯನ್ನ ಮಾಡ್ಬೇಕಾಗುತ್ತೆ ಅನ್ನುವಂಥ. ಸೊ ಯಾವ ರೋಗವನ್ನೆಲ್ಲ ತಮ್ಮ ವ್ಯಾಪ್ತಿಯಲ್ಲಿ ಟ್ರೀಟ್ ಮಾಡಲಾಗುತ್ತೆ ಅನ್ನುವಂಥದ್ದು ಈಗ? ಅದು ಗುಡ್ ಕ್ವಶನ್. ಯಾಕಂದ್ರೆ ಜನಕ್ಕೆ ಎಲ್ಲಿ ಹೋಗ್ಬೇಕು ಅನ್ನೋದೊಂದು ಯಾವಾಗಲೂ ಕ್ವಶನ್. ಮೇನ್ ಆಗಿ ನಿಮಗೆ ಒಂದು ಸಿಂಪ್ಟಮ್ ಒಂದ್ಸತಿ ಬಂದರೆ ಜಾಯಿಂಟಲ್ಲಿ ಸ್ವೆಲ್ಲಿಂಗ್, ಪೇಯ್ನ್, ಮಸಲಲ್ಲಿ ಪೇಯ್ನ್, ಸ್ಕಿನ್ನಲ್ಲಿ ರ್ಯಾಶ್ ಮತ್ತು ಜಾಯಿಂಟಲ್ಲಿ ಸ್ವೆಲ್ಲಿಂಗ್, ಆ ಥರ ಒಂದ್ಸತಿ ಬಂದು ಅದರಷ್ಟಕ್ಕೆ ಹೋದರೆ ಅದು ದೊಡ್ಡ ವಿಷಯ ಅಲ್ಲ. ಅದು ನಮ್ಮ ಇಮ್ಯೂನ್ ಸಿಸ್ಟಮ್ ಪ್ರಾಬ್ಲಮ್ ಆಗಿರ್ಲಿಕ್ಕಿಲ್ಲ. ಮಾತ್ರ ಆಗಾಗ ಬರ್ತಾ ಇದ್ರೆ, ನಿಮಗೆ ಪದೇ ಪದೇ ಬರ್ತಾ ಇದ್ರೆ ನಿಮ್ಮ ಫ್ಯಾಮಿಲಿ ಡಾಕ್ಟ್ರು ಅಥವಾ ನಿಮಗೆ ಗೊತ್ತಿರುವ ಡಾಕ್ಟ್ರ್ ಹತ್ರ ಹೋಗ್ತೀರಿ, ಏನೋ ನೋವಿಗೆ ಮದ್ದು ತಗೊಳ್ತೀರಿ, ಅದಿನ್ನೂ ಕಮ್ಮಿ ಆಗ್ತಾ ಇಲ್ಲ, ನೋವು ಉಲ್ಬಣಗೊಳ್ತಾ ಇದೆ ಟ್ರೀಟ್ಮೆಂಟಲ್ಲಿ. ಸೊ ಕಾಮನ್ ಟ್ರೀಟ್ಮೆಂಟಲ್ಲಿ ನೋವು ಹೆಚ್ಚಾಗೋದು, ಸ್ವೆಲ್ಲಿಂಗ್ ಹೆಚ್ಚಾಗೋದು, ನಿಮಗೆ ಏನೂ ರಿಲೀಫ್ ಕಾಣದೇ ಇರುವ ಕಂಡೀಷನ್ ಇದ್ದರೆ ಆವಾಗ ಬರಬೇಕು ಸ್ಪೆಷಲಿಸ್ಟ್ ಹತ್ರ. ಸೊ ನಾನು ಮೊದಲೇ ಹೇಳಿದಾಗೆ ಸಂಧಿವಾತ ತುಂಬ ಥರದ್ದಿರ್ತದೆ. ಅದರಲ್ಲಿ ಕಾಮನ್ನೆಸ್ಟ್ ನಾವು ನೋಡೋದು ಹೆಚ್ಚಾಗಿ ರುಮೆಟಾಯ್ಡ್ ಆರ್ಥ್ರೈಟಿಸು. ಅದರಲ್ಲಿ 2 ಕೈ ಕಾಲುಗಳು 2 ಕಡೆ ಸ್ವೆಲ್ಲಿಂಗ್, ಬೀಗುದು ಮತ್ತು ಸ್ಟಿಫ್ನೆಸ್ಸು. ಅದಲ್ಲದೆ ಬೇರೆ ಬೇರೆ ಥರದ್ದು ಗೌಟ್ ಅಂತ ಹೇಳ್ತೇವೆ. ಕೆಲವರಿಗೆ ಕಾಲಲ್ಲಿ ಮಾತ್ರ ಬರ್ತದೆ, ಕೆಲವರಿಗೆ ಬೆನ್ನು ನೋವು ಮಾತ್ರ ಬರ್ತದೆ, ಕೆಲವರಿಗೆ ಮುಖದಲ್ಲೆಲ್ಲ ಬರ್ತದೆ, ಹೇಳಲಿಕ್ಕಾಗೋದಿಲ್ಲ. ಸೊ ಮೇಯ್ನ್ ಆಗಾಗ ಬರುವಂಥದ್ದು ಸೇಮ್ ಸಿಂಪ್ಟಮ್, ಅದು ಕಮ್ಮಿ ಆಗದಿದ್ದರೆ ನಮ್ಮ ಹತ್ರ ನೋಡಬೇಕು. ಸೊ ಕಂಡೀಷನ್ಸ್ ನಾವು ಆರ್ಥ್ರೈಟಿಸ್ ಅಂದರೆ ಜಾಯಿಂಟ್ ಇದ್ದು ಸ್ವೆಲ್ಲಿಂಗ್ ಟ್ರೀಟ್ ಮಾಡ್ತೇವೆ. ನಾವು ಕನೆಕ್ಟಿವ್ ಟಿಶ್ಯೂ ಅಂದರೆ ಜಾಯಿಂಟ್, ಮಸಲ್ ಎಲ್ಲವನ್ನು ಕನೆಕ್ಟ್ ಮಾಡುವಂಥ ಒಂದು ಬ್ರಾಡ್ ಟರ್ಮ್, ಅದು ಕನೆಕ್ಟಿವಿಟಿ. SLE ಅಂತ ಕಾಮನ್, ಅದರೊಟ್ಟಿಗೆ ಬೇರೆ ಅದರ ಅಂತೆ ಇರುವಂಥ ತುಂಬ ಕಂಡೀಷನ್ ಇದೆ, ಸ್ಕ್ಲಿರೋಡರ್ಮಾ, ಮಯೋಸೈಟಿಸ್, ಆ ಥರದ್ದು 10 ಹಲವು ಕಂಡೀಷನ್ ನಾವು ಟ್ರೀಟ್ ಮಾಡ್ತೇವೆ. ಬಟ್ ವೀಕ್ಷಕರಿಗೆ ಸುಲಭ ಆಗಬೇಕಂದ್ರೆ ನಾನು ಹೇಳಿದಾಗೆ ಆಗಾಗ ಬರ್ತಾ ಇದೆ, ಕಮ್ಮಿ ಆಗ್ತಾ ಇಲ್ಲ ಅಂದರೆ ಅದನ್ನು ತೋರಿಸ್ಕೊಂಡು. ಓಕೆ, ಅಂದರೆ ಇದು ಬರೋದಕ್ಕೆ ಏನಾದರೂ ಪರ್ಟಿಕ್ಯುಲರ್ ಏಜ್ ಅಂತ ಇದೆಯಾ? ಅಂದರೆ ಇಷ್ಟೇ ಒಂದು ವಯಸ್ಸಿಗೆ ಬರುವಂಥದ್ದು. ಸಾಮಾನ್ಯವಾಗಿ ಜನರಲ್ ಇರುವಂತಹ ಕಲ್ಪನೆ ಇದೆಲ್ಲ ಬರುವಂಥದ್ದು ಏನು ವಯಸ್ಸಾದವರಿಗೆ, ಅಂದರೆ 40-50 ಅನ್ನುವಂಥದ್ದು. ಸೊ ಅದು ನಿಜಾನ? ಅಂದರೆ ಸಣ್ಣ ಏಜಲ್ಲೂ ಕೂಡ ಬರುವಂತಹ ಚಾನ್ಸಸ್ ಇದೆಯಾ ಅನ್ನುವಂಥದ್ದು ಇದೆಲ್ಲ? ಅದು ಅಂದರೆ ಮೊದಲಿನ ಕಾಲದಲ್ಲಿ ಹಾಗೆ ನಂಬಿಕೆ ಇತ್ತು, ಅದು ನಿಜ ಅಲ್ಲ. ಆರ್ಥ್ರೈಟಿಸಲ್ಲಿ ಮೇಯ್ನ್ 2 ಥರ ಇರುತ್ತದೆ. ಒಂದು ನಮ್ಮ ಜಾಯಿಂಟ್ ಜಾಗ ಅದರ ಮಧ್ಯೆ ಇರೋದು ಸವೆದು ಒಂದಕ್ಕೊಂದು ಜಾಯಿಂಟ್ ರಬ್ ಆಗಿ ಅಂದರೆ ಟಚ್ ಆಗಿ ಮಾಡುವಂಥದ್ದು, ಅದರಲ್ಲಿ ನೋವು ಸ್ವೆಲ್ಲಿಂಗ್ ಬರೋದು, ಅದು ಆಸ್ಟಿಯೋ ಆರ್ಥ್ರೈಟಿಸ್ ಅಂತ. ಅದು ನೀವು ಹೇಳಿದಾಗೆ ಹೆಚ್ಚಾಗಿ ಸ್ವಲ್ಪ ಪ್ರಾಯ ಆದ ಮೇಲೆ 40-50 ಆದಮೇಲೆ, ಇಲ್ಲದಿದ್ದರೆ ರಿಪಿಟೇಟಿವ್ ಇಂಜುರಿ ಆಗಿ ಸ್ಪೋರ್ಟ್ಸ್ ಪರ್ಸನಾಲಿಟಿ ಆ ಥರ ಇದ್ದರೆ ಬೇಗ ಬರ್ಬೋದು. ಬಟ್ ನಾವು ರುಮೆಟಾಲಜಿ ಕಂಡೀಷನ್ನು ಚಿಕ್ಕ ಮಗುವಿಂದ ಬರ್ಬೋದು. ಸೊ ಅದೊಂದು ವೀಕ್ಷಕರಿಗೆ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ಜಾಯಿಂಟ್ ಪೇಯ್ನ್, ಮಸಲ್ ಪೇಯ್ನ್ ಎಲ್ಲ ಆಗಾಗ ಬರೋದು, ಅದು ದೊಡ್ಡವರಿಗೆ ಮಾತ್ರ ಬರೋದಲ್ಲ, ಚಿಕ್ಕವರಿಗೆ ಬರ್ತದೆ, ಯಾವ ಏಜಿಗೂ ಬರ್ಬೋದು. ಸೊ ಅದು ಮಿಸ್ನೋಮರ್. ಎಸ್, ಈಗಾಗಲೇ ಇದು ಯಾವ ಏಜಲ್ಲಿ ಬರುತ್ತೆ ಅನ್ನುವಂಥದ್ದನ್ನು ನಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರಿ. ಸೊ ಈಗ ಮುಂದೆ ನಾನು ಕೇಳುವಂಥದ್ದು, ಇದು ಬರೋದಕ್ಕೆ ಕಾರಣಗಳೇನು? ಅಂದರೆ ಇಂಥದ್ದೇ ಕಾರಣಕ್ಕಾಗಿ ಇದು ಬರುತ್ತೆ, ಹೀಗಾಗಿ ಬರುತ್ತೆ ಅನ್ನುವಂಥದ್ದು ಏನಾದರೂ ಇದೆಯಾ ಅನ್ನುವಂಥದ್ದು? ಇಂಥದ್ದೇ ಕಾರಣಕ್ಕೆ ರುಮೆಟಾಲಜಿ ಪ್ರಾಬ್ಲಮ್ ಬರುತ್ತೆ ಹೇಳೋದು ಕಷ್ಟ. ಆದರೆ ಸ್ವಲ್ಪ ಹೆರಿಡಿಟಿ ಇಫೆಕ್ಟ್ ಇರ್ತದೆ ಕೆಲವು ಕಂಡೀಷನ್, ವಂಶಪಾರಂಪರ್ಯ. ಎಲ್ಲ ನಮ್ಮನೆ ಆರ್ಥ್ರೈಟಿಸಿಗಲ್ಲ, ಬಟ್ ಕೆಲವು ನಮ್ಮನೆ ಆರ್ಥ್ರೈಟಿಸಿಗೆ ಹಾಗೆ ವಂಶಪಾರಂಪರ್ಯ ಇರ್ತದೆ. ಸೊ ನಾವು ಮನೆಯಲ್ಲಿ ಆಲ್ರೆಡಿ ದೊಡ್ಡವರಿಗೆ ಯಾರಿಗಾದರೂ ಇದ್ದರೆ ಮಕ್ಕಳಿಗೆ ಸಹ ಬರುವಾಗ ಸ್ವಲ್ಪ ಕೇರ್ಫುಲ್ ಆಗಿರಬೇಕು, ನೋಡ್ಕೊಳ್ಳಿಕ್ಕೆ ಸಿಂಪ್ಟಮನ್ನು ಫಸ್ಟಿಂದಲೇ. ಮತ್ತು ಕೆಲವರಿಗೆ ಅಂದರೆ ಸಡನ್ ಆಗಿ ಏನೋ ಒಂದು ಕಾರಣದಿಂದ ನಮ್ಮ ರೋಗ ನಿರೋಧಕ ಶಕ್ತಿ, ಇಮ್ಯೂನ್ ಸಿಸ್ಟಮ್ ಅದು ಆಕ್ಟಿವೇಟ್ ಆಗ್ತದೆ. ಯಾವುದಾದ್ರೂ ಇನ್ಫೆಕ್ಷನ್ ಬಂದಿರ್ಬೋದು, ಅದನ್ನು ಅಂದರೆ ಹುಷಾರು ಮಾಡಲಿಕ್ಕೆ, ವಾಪಸ್ ಮಾಡಲಿಕ್ಕೆ ಅಂತ ಇದು ಇಮ್ಯೂನ್ ಸಿಸ್ಟಮ್ ಆಕ್ಟಿವೇಟ್ ಆಗಿ ಮತ್ತೆ ಅದು ಪುನಃ ಹಿಂದೆ ಹೋಗದೆ ಫುಲ್ ಆಕ್ಟಿವೇಟ್ ಆದಾಗ ಹೋಗದೇ ಇದ್ದಾಗ ಅದು ಮತ್ತೆ ಏನಾದ್ರೂ ಒಂದು ಕೆಲಸ ಹುಡುಕ್ತದೆ. ಆಗ ಅದು ಸ್ಕಿನ್, ಮಸಲ್, ಜಾಯಿಂಟ್ ಎಲ್ಲಿ ಸಿಗ್ತದೆ ಅಲ್ಲಿ ಅಟ್ಯಾಕ್ ಮಾಡಿ ಆಟೋ ಇಮ್ಯೂನ್ ಅಂದ್ರೆ ನಮ್ಮ ಇಮ್ಯೂನ್ ಸಿಸ್ಟಮ್ ನಮ್ಮ ದೇಹದ ಭಾಗದ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಸೊ ಅದಕ್ಕೆ ಏನಾದ್ರೂ ಒಂದು ಇನ್ಫೆಕ್ಷನ್ ಪ್ರೆಸಿಪಿಟೇಟ್ ಮಾಡ್ಬೋದು. ಕೆಲವರಿಗೆ ಸ್ಟ್ರೆಸ್
ಈಗಿನ ಕಾಲದ ಲೈಫ್ ಸ್ಟೈಲ್ ಅಲ್ಲಿ ಕಾಮನ್ ಥಿಂಗ್. ಸೊ ನಾವು ನೋಡ್ತೇವೆ ಚಿಕ್ಕ ಮಕ್ಕಳಿಗೆಲ್ಲ ಆನ್ಯುವಲ್ ಎಕ್ಸಾಮ್ 10th ನವರಿಗೆ, PUC ಅವರಿಗೆ, ಮತ್ತೆ ಅಫ್ಕೋರ್ಸ್ ನಮ್ಮ ಬೇರೆ ಲೈಫ್ ಮುಂಚೆ ಎಲ್ಲ ಅದು ಬರೀ ಬಿಸ್ನೆಸ್ ಮ್ಯಾನ್ಗಳು ಅಥವಾ ಆ ತರ ಒಂದು ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದವರಿಗೆ ಮಾತ್ರ ಅಂತ, ಈಗ ಅಂತೂ ಕಾಮನ್ ಆಗಿದೆ, ಈಗ ಎಲ್ಲರಿಗೂ ಬರ್ತದೆ. ಸೊ ಸ್ಟ್ರೆಸ್ ಕ್ಯಾನ್ ಅಗ್ರವೇಟ್ ಆರ್ ಆಕ್ಟಿವೇಟ್ ಇಮ್ಯೂನ್ ಸಿಸ್ಟಮ್ ಮಾಡಿ ಮತ್ತೆ ಈ ತರ ಸಂಧಿವಾತ ಬರ್ಬೋದು. ಮತ್ತು ಕೆಲವರಿಗೆ ಎನ್ವೈರ್ಮೆಂಟಲ್ ಟ್ರಿಗರ್ಸ್, ಯಾವುದೋ ಒಂದು ಕಾರಣಕ್ಕೆ ಪೊಲ್ಯೂಷನ್ ಏನೋ ಒಂದು ನಮಗೆ ಗೊತ್ತಿರೋದಿಲ್ಲ, ಅದು ಟ್ರಿಗರ್ ಮಾಡ್ಬೋದು. ಇದೆಲ್ಲ ಕಾಮನ್ ಕಂಡೀಷನ್, ಅಂದರೆ ಕಾಮನ್ ಕಾಸಸ್. ಮತ್ತು ಕೆಲವರಿಗೆ ಬಾಡಿಯಲ್ಲಿ ಕೆಲವು ಕೆಮಿಕಲ್ ಹೆಚ್ಚಾಗಿ ಆರ್ಥರೈಟಿಸ್ ಬರ್ಬೋದು, ತರ ಕೂಡ ಬರೋದಕ್ಕೆ ಚಾನ್ಸಸ್ ಇರುತ್ತೆ. ಇನ್ನು ಸಿಂಪ್ಟಮ್ಸ್ ಯಾವ ತರ ಇರುತ್ತೆ ಅನ್ನುವಂಥದ್ದು? ಸಿಂಪ್ಟಮ್ಸ್ ಈಗ ಮೊದಲೇ ಹೇಳಿದಾಗೆ ಮೇನ್ ಜಾಯಿಂಟ್ ಪೇನ್, ಬರೇ ಜಾಯಿಂಟ್ ಪೇನ್ ಅಲ್ಲ, ಜಾಯಿಂಟ್ ಪೇನ್ ಜೊತೆ ಸ್ವೆಲ್ಲಿಂಗ್ ಇರುತ್ತೆ, ಅದು ಕಾಮನ್. ಮತ್ತೆ ಬೆಳಿಗ್ಗೆ ಎದ್ದಾಗ ಜಾಯಿಂಟ್ ಎಲ್ಲ ಟೈಟ್ ಆಗೋದು, ಮತ್ತೆ ದಿನ ಹೋದಾಗೆ ಸ್ವಲ್ಪ ಬೆಟರ್ ಆಗೋದು. ಈವನ್ ಫಾರ್ ಬ್ಯಾಕ್ ಪೇನ್ ಇಟ್ ಇಸ್ ದ ಸೇಮ್. ಅದೊಂದು ಟೈಪ್ ಆಫ್ ಆರ್ಥರೈಟಿಸ್ ಇದೆ, ಆಂಕುಲೋಸಿಂಗ್ ಸ್ಪಾಂಡಿಲೈಟಿಸ್ ಅಂತ. ಅದರಲ್ಲಿ ಶುರುವಾಗೋದು ಬ್ಯಾಕ್ ಪೇನ್, ಮತ್ತೆ ಬೇರೆ ಜಾಯಿಂಟ್ಸ್ ಇನ್ವಾಲ್ವ್ ಆಗ್ಬೋದು. ಸೊ ಸ್ವೆಲ್ಲಿಂಗು ಪೇನ್ ಜೊತೆ ಇರೋದು, ಮತ್ತೆ ತುಂಬ ಟಯರ್ಡ್ನೆಸ್ ಕೆಲವರಿಗೆ ಸಡನ್ ಆಗಿ ಅನ್ಎಕ್ಸ್ಪ್ಲೈನ್ಡ್. ಯಾಕಂದ್ರೆ ಚಿಕ್ಕವರೆಲ್ಲ ಆಕ್ಟಿವ್ ಆಗಿರ್ತಾರೆ, ಹೆಲ್ತಿ ಆಗಿರ್ತಾರೆ, ಅವರ ಕೆಲಸ ಮಾಡ್ಕೊಳ್ಬೇಕು, ಅವ್ರಿಗೆ ಅದು ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಸೊ ಸಮ್ಟೈಮ್ಸ್ ಮನೆಯಲ್ಲಿ ಸಿಚುವೇಶನ್ ಹೇಗಿರ್ತದೆ ಅಂದ್ರೆ ಸಂಶಯ ಪಡ್ತಾರೆ, ಅವರು ಲೇಜಿಯಾ, ಉದಾಸೀನ ಮಾಡ್ತಾ ಇದ್ದಾರಾ ಅಂತ, ಹಾಗೆಲ್ಲ ಮಾಡ್ತಾ ಇದ್ದಾರಾ ಅಂತ. ಸೊ ಅದು ಅವರಿಗೆ ಅವರ ಕೆಲಸ ಮಾಡ್ಕೊಳ್ಲಿಕ್ಕೆ ಶಕ್ತಿ ಇರೋದಿಲ್ಲ, ಫೆಟಿಗ್ ಆಗ್ತಾರೆ. ಮತ್ತೆ ಜ್ವರ ಬರ್ತದೆ, ಆಗಾಗ ಜ್ವರ ಬರ್ಬೋದು, ಕಾರಣ ಗೊತ್ತಾಗೋದಿಲ್ಲ. ತುಂಬ ಡಾಕ್ಟರ್ಸ್ ಹತ್ರ ಹೋಗ್ತೇವೆ, ತುಂಬ ಪರೀಕ್ಷೆ ಮಾಡ್ತೇವೆ. ಇನ್ಫೆಕ್ಷನ್ ಕಾಮನ್ ಕಾಸ್ ಜ್ವರಕ್ಕೆ, ಬಟ್ ಯಾವ ಇನ್ಫೆಕ್ಷನ್ ಕಾಣದೇ ಇದ್ರೆ ಅದು ರುಮೆಟಾಲಜಿ ಪ್ರಾಬ್ಲಮ್ ಇರಬಹುದು. ಫೀವರ್ ಆಫ್ ಅನ್ನೋನ್ ಒರಿಜಿನ್, ಅಂದ್ರೆ ಪೈರೆಕ್ಸಿ ಆಫ್ ಅನ್ನೋನ್ ಒರಿಜಿನ್ ಅಂತ ಹೇಳ್ತೇವೆ. 2-3 ವಾರ ಆದ್ರೂ ಕಮ್ಮಿ ಆಗುದಿಲ್ಲ, ಆ ಥರ ಜ್ವರ. ಮತ್ತೆ ಸ್ಕಿನ್ ಎಲ್ಲ ಕೆಲವರಿಗೆ ತೊಂದರೆ ಆಗ್ತದೆ, ಕೆಂಪಾಗುದು, ಕಮ್ಮಿ ಆಗದೆ ಇರೋದು. ಅದಲ್ಲದೆ ತೂಕ ಕಮ್ಮಿ ಆಗುದು, ಮತ್ತೆ ನಾವು ಹೇಳ್ತೇವೆ ಲಿಂಫ್ ನೋಡ್ಸ್ ಅಂತ ಎಲ್ಲ ಕಣ್ಣಲ್ಲಿ ಬರುದು ಅಂತ ಹೇಳ್ತಾರಲ್ಲ, ಆ ಥರ ತುಂಬ ಕಡೆ ಬರುದು. ಇದೆಲ್ಲ ಕಾಮನ್ ಸಿಂಪ್ಟಮ್ಸ್ ಆರ್ಥರೈಟಿಸ್ ಇದು. ಸೊ ಅಂದ್ರೆ ಡಾಕ್ಟರ್ನ ಕನ್ಸಲ್ಟ್ ಆಗಬೇಕಾಗುತ್ತೆ. ಅಂದ್ರೆ ಇರುವಂತ ಪ್ರಶ್ನೆ, ಯಾವಾಗ ಡಾಕ್ಟರ್ನ ಕನ್ಸಲ್ಟ್ ಆಗಬೇಕು ಅಂದ್ರೆ, ಈಗ ತಾವು ಹೇಳಿದಂತ ಸಿಂಪ್ಟಮ್ಸ್ ಅಂದ್ರೆ ಸಾಮಾನ್ಯವಾಗಿ ಬೇರೆ ಕಾರಣಗಳಿಂದ ಕೂಡ ಬರ್ಬೋದು. ಅಂದ್ರೆ ಸಾಮಾನ್ಯವಾಗಿ ಏನಾದ್ರು ಬಿದ್ದು ಗಾಯ ಅದ್ರ ತಾಗಿದಂತ ಸಂದರ್ಭದಲ್ಲೂ ಕೂಡ ಸ್ವೆಲ್ಲಿಂಗ್ ಆಗುವಂತದ್ದು, ಆ ತರದ್ದು ಬರ್ಬೋದು. ಸೊ ಡಾಕ್ಟರ್ನ ಕನ್ಸಲ್ಟ್ ಆಗಬೇಕಾದಂತಹ ಟೈಮ್ ಯಾವುದು, ಯಾವಾಗ ಡಾಕ್ಟರ್ ಹತ್ರ ಹೋಗಬೇಕು, ತಪಾಸಣೆ ಮಾಡಿಸಬೇಕು ಅಂತ? ಅಂದ್ರೆ ಸಣ್ಣ ಜ್ವರ ಬಂದ್ರೆ ನಾವು ಒಂದು ನಾರ್ಮಲ್ ಪೇನ್ ಕಿಲ್ಲರ್ಸ್ ಆ ಥರದ್ದು ತಗೊಳ್ತೇವೆ, ಅದರಲ್ಲಿ ಕಮ್ಮಿ ಆಗದಿದ್ದ ಕೂಡಲೇ ಇಗ್ನೋರ್ ಮಾಡಬಾರ್ದು ಅಂತ ಹೇಳುದು ನಾನು. ಸೊ 1 ದಿನ 2 ದಿನ ನೋಡ್ತೀರಿ, ಅದಾಗಿ ಸಹ ನಿಮ್ಗೆ ಏನು ಕಮ್ಮಿ ಆಗ್ತಾ ಇಲ್ಲ, ಮತ್ತೆ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ನೋಡ್ಬೋದು. ರುಮೆಟಾಲಜಿಸ್ಟ್ ಅನ್ನೇ ಸೀದಾ ಬಂದು ಕಾಣ್ಬೇಕು ಅಂತ ನಾವು ಹೇಳುದಿಲ್ಲ, ಬಟ್ ಅದನ್ನು ಒಂದು ಸತಿ ಪರೀಕ್ಷೆ ಮಾಡಿಸಿ ಅವಾಗ ಅವ್ರು ಹೇಳ್ತಾರೆ ಇದು ಜಸ್ಟ್ ಒಂದು ಆಂಟಿಬಯೋಟಿಕ್ ತಗೊಳ್ಳಿ, 1 ವಾರದ್ದು ಕೋರ್ಸ್ ಮುಗಿಸಿದ್ರೆ ಸರಿ ಆಗ್ತದೆ ಅಂತ. ಹಾಗೆ ಕಮ್ಮಿ ಆಗದಿದ್ರೆ ಮತ್ತೆ ಪುನಃ ಜ್ವರ ಬರ್ತಾ ಇದೆ, ಮತ್ತೆ ಪುನಃ ಜಾಯಿಂಟ್ ಸ್ವೆಲ್ಲಿಂಗ್ ಹೋಗ್ಲಿಲ್ಲ ಅಂದ್ರೆ, ನಾರ್ಮಲ್ ಆಗಿ ಏನಂದ್ರೆ ಏನಾದರೂ ಹೊರಗಿಂದ ತಾಗಿದ ಟ್ರಾಮಾ ಇಂಡ್ಯೂಸ್ಡ್ ಜಾಯಿಂಟ್ ಪೇನ್ ಸ್ವೆಲ್ಲಿಂಗ್ ಎಲ್ಲ ಅದು ಸ್ವಲ್ಪ ದಿನ ಆದ್ಮೇಲೆ ಗುಣ ಆಗ್ತದೆ ನೋವಿನ ಮಧ್ಯದಲ್ಲಿ. ಬಟ್ ಈ ಕಂಡೀಷನ್ ನಮ್ಮ ಒಳಗಿಂದಲೇ ಶುರುವಾಗುವ ಕಾರಣ ಅದು ಆ ಇಮ್ಯೂನ್ ಸಿಸ್ಟಮಿಗೆ ಮದ್ದು ಕೊಡದಿದ್ರೆ ಅದು ಹೋಗುದಿಲ್ಲ. ಸೊ ಯಾವುದನ್ನು ನಾವು ಕಡೆಗಣಿಸಬಾರ್ದು. ಸೊ ಸಿಂಪ್ಟಮ್ ಆಗಾಗ ಬರ್ತಾ ಇದ್ರೆ ನಾವು ಹೆಚ್ಚಿನ ವೈದ್ಯಕೀಯ ತಪಾಸಣೆ ಮಾಡಬೇಕು, ಅದು ಅಗತ್ಯ ಆಗಿರ್ತದೆ. ಮತ್ತೆ ಹೆಚ್ಚಾಗಿ ನಮಗೆ ಸೂಪರ್ ಸ್ಪೆಷಲಿಸ್ಟ್ಗೆ ಹೇಗೆ ಬರ್ತದೆ ಅಂದರೆ, ನಮಗೆ ಸ್ಪೆಷಲಿಸ್ಟ್ ನೋಡಿದ ಮೇಲೆ ಅವರ ಟ್ರೀಟ್ಮೆಂಟಲ್ಲಿ ಸಹ ಜನಕ್ಕೆ ಕಮ್ಮಿ ಆಗದಿದ್ರೆ ಬರ್ತಾರೆ. ಅವಾಗ ಏನು ಕಾರಣ ಇರ್ಬೋದು ಅಂತ ಆವಾಗ ನಮ್ಮನ್ನು ಕನ್ಸಲ್ಟ್ ಆಗ್ಬೋದು. ಇಲ್ಲದಿದ್ರೆ ಡೈರೆಕ್ಟ್ ಬರ್ಬೋದು, ಆದರೆ ಕಾಮನ್ ಕಾಸಸ್ ಆರ್ ಆಲ್ವೇಸ್ ಕಾಮನ್. ಸೊ ಜ್ವರ ಅಂತದ್ದು ಬಂದರೆ ಫಸ್ಟ್ ಇನ್ಫೆಕ್ಷನ್ ಕಾಮನ್ ಕೋಲ್ಡು ಎಲ್ಲ ಅದೆಲ್ಲ ಫಸ್ಟ್ ಎಕ್ಸ್ಕ್ಲೂಡ್ ಆಗಿ ಮತ್ತೆ ಜಾಯಿಂಟ್ ಪೇನ್ ಕಂಟಿನ್ಯೂ ಆದರೆ ರುಮೆಟಾಲಜಿ. ಓಕೆ, ಟ್ರೀಟ್ಮೆಂಟ್ ಹೇಗೆ ಮೇಡಮ್ ಈಗ ಇದಕ್ಕೆ? ಅದು ಕ್ವಶನ್ ಗುಡ್, ಅದು ಆದರೆ ಆನ್ಸರ್ ಕಷ್ಟ. ಯಾಕಂದರೆ ಟ್ರೀಟ್ಮೆಂಟು ಕಂಡೀಷನ್, ಯಾವ ಸಂಧಿವಾತವನ್ನು ನಾವು ಟ್ರೀಟ್ ಮಾಡ್ತಾ ಇದ್ದೇವೆ ಅದಕ್ಕೆ ಟ್ರೀಟ್ಮೆಂಟ್. ಸೊ ನಾನು ಹೇಳಿದಾಗೆ ತುಂಬ ಥರದ ಸಂಧಿವಾತ ಇದೆ. ಸೊ ಟ್ರೀಟ್ಮೆಂಟ್ ಮೇನ್ಲಿ ನಾವು ಕೊಡೋದು ಆ ಆಕ್ಟಿವೇಟ್ ಆದ ಇಮ್ಯೂನ್ ಸಿಸ್ಟಮನ್ನು ಕಾಮ್ ಡೌನ್ ಮಾಡಲಿಕ್ಕೆ, ಅಂದರೆ ಅದನ್ನು ಥಂಡಿ ಮಾಡಿ ಆಗ ಅದರ ಸಿಂಪ್ಟಮ್ಸ್ ಎಲ್ಲ ಕಮ್ಮಿ ಆಗ್ತದೆ. ಮತ್ತು ಟ್ರೀಟ್ಮೆಂಟ್ ಕೊಡುವಾಗ ಅವರ ಪೇಷಂಟಿನ ಏಜ್
ಮತ್ತೆ ಅವರ ಎಕ್ಸ್ಟೆಂಟ್ ಆಫ್ ಡಿಸೀಸ್. ಸೊ ಚಿಕ್ಕವರಿಗೆ ಸಣ್ಣ ಮದ್ದು, ತುಂಬಾ ಸೈಡ್ ಎಫೆಕ್ಟ್ ಇಲ್ಲದೆ ಇರುವಂತದ್ದು. ದೊಡ್ಡವರಿಗೆ ಡಿಪೆಂಡಿಂಗ್ ಆನ್ ಎಕ್ಸ್ಟೆಂಟ್ ಆಫ್ ಡಿಸೀಸ್, ಅದು ಬರೇ ಜಾಯಿಂಟ್ ಅಲ್ಲಿ ಇದೆಯಾ, ಒಳಗಡೆ ಹೋಗಿದೆಯಾ. ಯಾಕಂದ್ರೆ ಸಂಧಿವಾತ ಅಂದ್ರೆ ಬರೇ ಜಾಯಿಂಟ್ ಅಲ್ಲಿ ಇರುವುದಲ್ಲ, ಮೆನಿ ಟೈಮ್ಸ್ ಅದು ಹೊರಗೆ ಕಾಣುವಂಥದ್ದು ಮಾತ್ರ. ಮತ್ತೆ ನಾವು ಟೆಸ್ಟ್ ಮಾಡಿದಾಗ ಮಾತ್ರ ನಮಗೆ ಒಳಗೆ ಏನು ಅದರ ಇನ್ವಾಲ್ವ್ಮೆಂಟ್ ಇದೆ ಅಂತ ಗೊತ್ತಾಗ್ತದೆ. ಸೊ ಅದು ಒಳಗೆ ಇದ್ರೆ ಟ್ರೀಟ್ಮೆಂಟ್ ಜಾಸ್ತಿ. ಮತ್ತೆ ಕೆಲವರಿಗೆ ಅಡ್ಮಿಷನ್ ಬೇಕಾಗ್ತದೆ, ಕೆಲವರಿಗೆ ಅದರ ಜೊತೆ ಇನ್ಫೆಕ್ಷನ್ ಇದ್ರೆ ಇನ್ಫೆಕ್ಷನ್ಗೆ ಟ್ರೀಟ್ಮೆಂಟ್ ಆಗ್ತದೆ. ಸೊ ಮೇನ್ ಟ್ರೀಟ್ಮೆಂಟ್ ಸಂಧಿವಾತದ್ದು ಎಲ್ಲ ನಮ್ಮದು ಇಮ್ಯೂನ್ ಸಿಸ್ಟಮ್ ಕಾಮ್ ಮಾಡಲಿಕ್ಕೆ ಮತ್ತೆ ಪೇನ್ ರಿಲೀಫಿಗೆ. ಬಟ್ ಅದರೊಟ್ಟಿಗೆ ಬೋನ್ ಪ್ರೊಟೆಕ್ಷನ್ ಆ ಥರ ಬೇರೆ ಇನ್ವಾಲ್ವ್ ಟ್ರೀಟ್ಮೆಂಟ್ ಇರ್ತದೆ. ಓಕೆ, ಅಂದರೆ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ಸ್ ಇದೆಯಾ ಅನ್ನುವಂಥದ್ದು, ಪರ್ಮನೆಂಟ್ ಆಗಿ ಕ್ಯೂರ್ ಮಾಡೋದಕ್ಕೆ ಆಗುತ್ತಾ ಇದನ್ನು? ಸುಮಾರು ನಮ್ಮನೆ ಸಂಧಿವಾತ ಅನ್ಫಾರ್ಚುನೇಟ್ಲಿ ಪರ್ಮನೆಂಟ್ ಕ್ಯೂರ್ ಅಂತ ಇರುವುದಿಲ್ಲ. ಸೊ ನಾವು ರುಮೆಟಾಲಜಿಸ್ಟ್ ಹೇಳೋದೇನೆಂದರೆ ರೆಮಿಷನ್ ಅಂದರೆ ಅದನ್ನೊಂದು ಕಂಟ್ರೋಲಲ್ಲಿ ಇಡುವಂಥದ್ದು. ಕ್ಯೂರ್ ಈಸ್ ಪರ್ಮನೆಂಟ್, ಅದು ರೋಗ ಇಲ್ಲದ ಹಾಗೆ ಮಾಡೋದು. ಅಷ್ಟು ನಾವು ಇಷ್ಟು ಸೈನ್ಸಲ್ಲಿ ಮುಂದುವರೆದ್ರು ಈಗ ಆ ಸ್ಟೇಜಲ್ಲಿ ಇನ್ನೂ ಇಲ್ಲ. ಸೊ ಕ್ಯೂರ್ ಅನ್ನು ಹೇಳಲಿಕ್ಕೆ ಆಗುದಿಲ್ಲ. ರೆಮಿಷನ್ ಈಸ್ ಎ ಪಾಸಿಬಿಲಿಟಿ ಆನ್ ಟ್ರೀಟ್ಮೆಂಟ್. ಸೊ ನಾವು ರೆಮಿಷನ್ ಅಂತ ಹೇಳೋದು. ಓಕೆ, ಎಸ್. ಈಗ ಟ್ರೀಟ್ಮೆಂಟ್ ಕೂಡ ಹೇಳಿದ್ರಿ, ಅಂದ್ರೆ ಇದನ್ನ ಕೆಲವೊಂದು ಅಂದ್ರೆ ನೋಡ್ಕೊಂಡು ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ ಅನ್ನುವಂಥದ್ದು. ಸೊ ಅವಾಯ್ಡ್ ಮಾಡಿದ್ರೆ, ಈಗ ಟ್ರೀಟ್ಮೆಂಟ್ ತೆಗೆದುಕೊಳ್ಳದೆ ನೆಗ್ಲೆಕ್ಟ್ ಮಾಡಿದ್ರೆ ಮುಂದಕ್ಕೆ ಏನಾಗ್ಬೋದು ಇದರದ್ದು ಪರಿಣಾಮಗಳು ಅನ್ನುವಂಥದ್ದು? ಅದು ಇಂಪಾರ್ಟೆಂಟ್. ಯಾಕಂದರೆ ಒಂದು ನಮ್ಮ ಟೆಂಡೆನ್ಸಿ ಏನಂದರೆ ನಾವು ಹುಷಾರಾದಾಗ ಒಂದ್ಸತಿ ಮತ್ತೆ ನಾವು ಅಂದ್ಕೊಳ್ತೇವೆ ಇದನ್ನು ಬಿಟ್ಟು ನೋಡೋಣ, ಟ್ರೈ ಮಾಡುವ ಏನಾಗ್ತದೆ ಅಂತ. ಸೊ ನಮ್ಮ ಎಕ್ಸ್ಪೀರಿಯನ್ಸಲ್ಲಿ ಪ್ಲಸ್ ಎಷ್ಟೊಂದು ಜನ ಸ್ಪೆಷಲಿಸ್ಟ್ನ ಎಕ್ಸ್ಪೀರಿಯನ್ಸಲ್ಲಿ ನೋಡ್ತೇವೆ ಆ ಥರ. ಯಾಕಂದರೆ ಅದು ಒಳಗಿಂದ ಹುಟ್ಕೊಂಡ ರೋಗ. ನಾವು ಈಗ ಡಯಾಬಿಟೀಸು, ಬ್ಲಡ್ ಪ್ರೆಷರು, ಥೈರಾಯ್ಡ್ ಸಮಸ್ಯೆ ಇಂಥ ಕಾರಣಕ್ಕೆ ನಮ್ಮ ದೇಹದ ಒಳಗಿಂದ ಹುಟ್ಕೊಂಡಿದ್ದಕ್ಕೆ ನಾವು ಲೈಫ್ ಲಾಂಗ್ ಮದ್ದು ತಗೊಳ್ತೇವೆ. ಅದೇ ಥರ ಮೋಸ್ಟ್ ಆಫ್ ದಿಸ್ ಇನ್ಫ್ಲಮೇಟರಿ ಆರ್ಥರೈಟಿಸ್, ಅದು ಅದಕ್ಕೆ ಔಷಧಿ ತಗೊಂಡಿಲ್ಲ ಅಂದರೆ ಅದು ಮತ್ತೆ ಬರ್ತದೆ. ಸೊ ನಾವು ಮಧ್ಯ ಟ್ರೀಟ್ಮೆಂಟ್ ಬಿಟ್ಟರೆ ನಮಗೆ ಲಾಸ್. ಯಾಕಂದರೆ ಅಟ್ ದ ಎಂಡ್ ಆಫ್ ದ ಡೇ ನಾವು ಆ ಟ್ರೀಟ್ಮೆಂಟ್ ಆಪರ್ಚುನಿಟಿಯನ್ನು ಮಿಸ್ ಮಾಡ್ಕೊಳ್ಬಾರ್ದು. ವಿ ಶುಡಂಟ್ ಮಿಸ್ ದ ಬೋಟ್. ಆ ಟೈಮಲ್ಲಿ ಕರೆಕ್ಟಾದ ಟ್ರೀಟ್ಮೆಂಟ್ ಕೊಡೋದಿದ್ರೆ ಮತ್ತೆ ಜಾಯಿಂಟ್ ಡ್ಯಾಮೇಜ್ ಆಗ್ತದೆ. ಜಾಯಿಂಟ್ ಡ್ಯಾಮೇಜ್ ಆದ ಮೇಲೆ ಜಾಯಿಂಟ್ ನಾವು ಹೇಳ್ತೇವೆ ಓರೆ ಆಗೋದು, ವಿಕಾರ ಆಗೋದು, ಆ ಥರ ಎಲ್ಲ ಅದೆಲ್ಲ ಪ್ರಿವೆಂಟೇಬಲ್ ಅರ್ಲಿ ಸ್ಟೇಜಲ್ಲಿ ಇಂಟರ್ವೆನ್ಷನ್ ಮಾಡಿದರೆ. ಸೊ ಬೇಗ ಐಡೆಂಟಿಫೈ ಡಯಾಗ್ನೋಸಿಸ್ ಆಗಿ ಬೇಗ ಔಷಧಿ ಸ್ಟಾರ್ಟ್ ಮಾಡಿದರೆ ಆ ಥರ ಡ್ಯಾಮೇಜ್ ಪ್ರಿವೆಂಟ್ ಮಾಡ್ಬೋದು. ಸೊ ನಾವು ನೋಡ್ತೇವೆ ಟ್ರೀಟ್ಮೆಂಟ್ ತಗೊಂಡಿರುವವರು ಅವ್ರಿಗೆ ಏನಾದರೂ ಆರ್ಥರೈಟಿಸ್ ಇದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮೋಸ್ಟ್ ಆಫ್ ದೆಮ್ ದೇ ಕಂಟಿನ್ಯೂ ಟು ಡೂ ವಾಟ್ ದೇ ವಾಂಟ್ ಟು ಡೂ. ಎಲ್ಲದರಲ್ಲಿ ಎಲ್ಲ ಜೀವನದ ಏನು ಸ್ಟೇಜ್ಗಳಲ್ಲಿ ಕಲಿಯುವುದಾಗಲಿ ಅಥವಾ ಪ್ರೊಫೆಷ್ನಲ್ ಅಚೀವ್ಮೆಂಟ್ಸ್ ಎಲ್ಲ ಮಾಡ್ಬೋದು. ಸೊ ನಾವು ಹೇಳೋದು ಆ ಟ್ರೀಟ್ಮೆಂಟ್ ಮಿಸ್ ಆದರೆ ನಿಮಗೆ ಪುನಃ ಬರ್ತದೆ ರೋಗ. ಸೊ ಕಂಟಿನ್ಯೂ ಮಾಡಿ. ಸೊ ಅದನ್ನ ಈಗ ಪ್ರಿವೆಂಟ್ ಮಾಡೋದಕ್ಕೆ ಸಾಧ್ಯ ಇದೆ ಬರದ ಹಾಗೆ ಅಂದ್ರೆ ಬಹುಶಃ ತಾವು ಅದು ಹೆರಿಡಿಟರಿ ಆಗಿ ಬರೋದು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ. ಬಟ್ ಆದ್ರೂ ಈಗ ಬೇರೆ ಕಾರಣಗಳಿಂದ ಬರುವಂತದ್ದನ್ನ ತಡೆಗಟ್ಟೋದಕ್ಕೆ ಸಾಧ್ಯ ಇದೆಯಾ ಅನ್ನುವಂಥದ್ದು? ತಡೆಗಟ್ಟೋದು ಅಗೇನ್ ಅದು ಒಂದು $1 million ಕ್ವಶನ್ ಅಂತ ಹೇಳ್ತೇವಲ್ಲ ಹಾಗೆ. ಅಂದ್ರೆ ತಡೆಗಟ್ಟಲಿಕ್ಕೆ ಕಷ್ಟ ಉಂಟು. ಒಂದ್ಸತಿ ಬಂದ್ರೆ ಅದನ್ನ ಒಂದೆರಡು ಸತಿ ಟ್ರೀಟ್ ಮಾಡಿದಾಗ ನಮ್ಗೆ ಅಂದಾಜಾಗ್ತದೆ. ಮತ್ತೆ ಎಲ್ಲಾ ಸತಿ ಫಸ್ಟಿಗೆ ಹಾಕಿದಷ್ಟೇ ಔಷಧಿಗಳು ಬೇಕಾಗ್ಲಿಕ್ಕಿಲ್ಲ. ಬಟ್ ಹೆಚ್ಚಾಗಿ ಏನಂದ್ರೆ ಅದನ್ನ ನೆಕ್ಸ್ಟ್ ಈಗ ಮತ್ತೆ ಕ್ವಶನ್ ಏನಂದ್ರೆ ಈಗ ಅಮ್ಮನಿಗೆ ಡಯಾಗ್ನೋಸ್ ಆಯ್ತು, ಹೆಚ್ಚಾಗಿ ಇದೆಲ್ಲ ಹೆಂಗಸರಿಗೆ ಗಂಡಸರಿಂದ ಹೆಚ್ಚು ಕಾಮನ್ ಬರ್ತದೆ. ಸೊ ಅದು ಅವರ ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಲ್ಲಿ ಬರ್ತದೆ. ಸೊ ಆಗೆಲ್ಲ ಅವರಿಗೆ ನಂಗೆ ಮದ್ವೆ ಆಗ್ಬೋದಾ, ಮಕ್ಕಳಾಗ್ಬೋದಾ, ಮಕ್ಕಳಾದ್ರೆ ಮಕ್ಕಳಿಗೆ ಬರ್ಬೋದಾ, ಇಂಥದೆಲ್ಲ ಅವರ ಕಾಮನ್ ಡೌಟ್ಸ್ ವರಿ ಎಲ್ಲ. ಸೊ ಮತ್ತೆ ಪ್ರಿವೆಂಟ್ ಮಾಡ್ಬೋದಾ ಅಂತ. ಸೊ ಮಕ್ಕಳಿಗೆ ಬರೋದನ್ನ ನಾವು ಪ್ರಿವೆಂಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ನಾವು ಎಜುಕೇಶನ್ ಕೊಟ್ಟು ಅದರ ಡಿಸೀಸ್ ಬಗ್ಗೆ ಬೇಗ ಇಂಟರ್ವೆನ್ಷನ್ ಮಾಡ್ಬೋದು ಅಷ್ಟೇ. ಪ್ರಿವೆಂಟ್ ಮಾಡೋದು ಕಷ್ಟ. ಓಕೆ. ಇನ್ನು ಕೆಲವು ಟ್ರೀಟ್ಮೆಂಟ್ ಸಂದರ್ಭದಲ್ಲಿ ಅಥವಾ ಇದನ್ನ ಒಂದು ಕಂಟ್ರೋಲ್ ಮಾಡುವಂತ ಸಂದರ್ಭದಲ್ಲಿ ಫುಡ್ ಕಂಟ್ರೋಲ್ ಅಥವಾ ಪಥ್ಯ ಮಾಡಬೇಕು ಅನ್ನುವಂತ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇರುತ್ತೆ. ಇದು ಇದೆಯಾ? ಫುಡ್ ಕಂಟ್ರೋಲ್ ಬೇಕಾಗುತ್ತಾ?
ಇದು ತುಂಬ ಕಾಮನ್ ಕ್ವಶನ್, ಎಲ್ಲರೂ ಕೇಳ್ತಾರೆ, ನೀವು ಕೇಳಿದ್ದು ಒಳ್ಳೆದಾಯಿತು. ಕೆಲವು ನಮೂನೆ ಸಂಧಿವಾತಕ್ಕೆ ಅಂದರೆ ಗೌಟ್ ಅಂತ ಇರ್ತದೆ, ಆ ನಮೂನೆ ಸಂಧಿವಾತಕ್ಕೆ ನಾವು ಕೆಲವು ಕೆಮಿಕಲನ್ನು, ಯೂರಿಕ್ ಆ್ಯಸಿಡನ್ನು ದೇಹದಲ್ಲಿ ಕಮ್ಮಿ ಮಾಡಲಿಕ್ಕೆ ರೆಡ್ ಮೀಟ್ ತಿನ್ನಬೇಡಿ, ಆಲ್ಕೋಹಾಲ್ ಅವಾಯ್ಡ್ ಮಾಡಿ, ಹೀಗೆ ಹೇಳ್ಬೋದು. ಬಟ್ ಎಲ್ಲ ನಮೂನೆ ಸಂಧಿವಾತಕ್ಕೆ ನಾವು ಪಥ್ಯ ಅಂತ ಅಷ್ಟು ಏನು ಹೇಳೋದಿಲ್ಲ. ನೀವು ಯಾವುದನ್ನು ಹೆಲ್ತಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿ ಅಂತ ಹೇಳೋದಷ್ಟೇ. ಕೆಲವರಿಗೆ ಜಸ್ಟ್ ಸ್ಮೋಕಿಂಗಿಂದನೇ ಅದು ಆಕ್ಟಿವೇಟ್ ಆಗಿ ರುಮೆಟಾಯ್ಡ್ ಆರ್ಥರೈಟಿಸ್ ಎಲ್ಲ ಬರುವ ಚಾನ್ಸಸ್ ಹೆಚ್ಚಿಗೆ ಉಂಟು. ಸೊ ಅಂಥದ್ದೆಲ್ಲ ಮಾಡಬೇಡಿ, ಹೆಲ್ತಿ ಲೈಫ್ ಸ್ಟೈಲ್ ಇಟ್ಕೊಳ್ಳಿ, ಐಡಿಯಲ್ ಬಾಡಿ ವೆಯ್ಟ್ ಇಟ್ಕೊಳ್ಳಿ, ಆ ಥರ ಎಲ್ಲ ಹೇಳೋದು. ಓಕೆ. ಇನ್ನು ಟ್ರೀಟ್ಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಟ್ರೀಟ್ಮೆಂಟ್ ಆದಮೇಲೆ ಕೆಲವೊಂದು ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ ಅನ್ನುವಂಥ ಒಂದು ಭಾವನೆ, ಮಾತುಗಳು ಜನರ ಮಧ್ಯೆ ಇರುವಂಥದ್ದು. ಸೊ ಇದಾಗುತ್ತಾ, ತೊಂದರೆ ಇದೆಯಾ ಟ್ರೀಟ್ಮೆಂಟ್ ಸಂದರ್ಭದಲ್ಲಿ ಅಥವಾ ಆದ ನಂತರ? ಹೌದು, ನಾವು ಏನು ಮಾಡ್ತೇವೆ ಅಂದರೆ ಯಾವಾಗಲೂ ಟ್ರೀಟ್ಮೆಂಟು ರಿಸ್ಕ್ ವರ್ಸಸ್ ಬೆನಿಫಿಟ್ ಅಂತ. ಸೊ ನಮಗೆ ಡಾಕ್ಟರ್ಸಿಗೆ ಕನ್ವಿನ್ಸ್ ಆಗಬೇಕು ಫಸ್ಟ್, ಈ ಪೇಷಂಟಿನ ಡಿಸೀಸ್ ಇಷ್ಟು ಅಗ್ರೆಸಿವ್ ಉಂಟು, ಆಕ್ಟಿವ್ ಉಂಟು ಅಂತ. ಅಷ್ಟು ಕನ್ವಿನ್ಸ್ ಆದರೆ ಮಾತ್ರ ಅಷ್ಟು ಸ್ಟ್ರಾಂಗ್ ಟ್ರೀಟ್ಮೆಂಟ್ ರೆಕಮೆಂಡ್ ಮಾಡೋದು ಫಸ್ಟ್ ಆಫ್ ಆಲ್. ಸೊ ಆ ಟ್ರೀಟ್ಮೆಂಟ್ ಕೊಟ್ಟರೆ ನಾವು ಸೈಡ್ ಇಫೆಕ್ಟ್ ಬರ್ಬೋದು, ಬರೋದಿಲ್ಲ ಅಂತಿಲ್ಲ. ಬಟ್ ಅದರ ಅರ್ಥ ಏನಂದರೆ ನಾವು ಆ ರಿಸ್ಕ್ ತಗೊಂಡಿದ್ದೇವೆ ಅವರಿಗೆ. ಯಾಕಂದರೆ ಆ ಟ್ರೀಟ್ಮೆಂಟ್ ಕೊಡದಿದ್ರೆ ಅವರು ಬೆಡ್ ರಿಡನ್ ಆಗ್ತಾರೆ, ಅವರ ಫ್ರೂಟ್ಫುಲ್ ಲೈಫ್ ಹಾಳಾಗ್ತದೆ ಅಂತ. ಸೊ ನಾವು ಅದನ್ನು ಫಸ್ಟ್ ಟ್ರೀಟ್ಮೆಂಟ್ ಶುರು ಮಾಡುವಾಗ ಆ ಡಿಸಿಷನ್ ಅನ್ನು ತಗೊಂಡಿರ್ತೇವೆ. ಮತ್ತೆ ಹಾಕ್ಲೇಬೇಕಾದ ಪರಿಸ್ಥಿತಿಯಲ್ಲಿ ಮಾತ್ರ ಔಷಧಿಯನ್ನು ಕೊಡುದು. ಕೊಟ್ಟಾಗ ಸೈಡ್ ಇಫೆಕ್ಟ್ ಬರ್ತದೆ, ಕೆಲವರಿಗೆ ಬರ್ತದೆ, ಕೆಲವರಿಗೆ ಬರುವುದಿಲ್ಲ. ಸೊ ನಾವು ಅದಕ್ಕೋಸ್ಕರ ಟ್ರೀಟ್ಮೆಂಟ್ ಶುರು ಮಾಡಿದ ಮೇಲೆ ರೆಗ್ಯುಲರ್ ಆಗಿ ಬ್ಲಡ್ ಟೆಸ್ಟ್ ಮಾಡ್ಲಿಕ್ಕೆ ಹೇಳ್ತೇವೆ. ಕಿಡ್ನಿ, ಲಿವರ್ ಇದ್ದು ಮತ್ತೆ ಶುರು ಮಾಡೋ ಮೊದಲೇ ಇನ್ಫೆಕ್ಷನ್ ಸ್ಕ್ರೀನ್ ಮಾಡ್ತೇವೆ. ಯಾಕಂದ್ರೆ ನಾನು ಹೇಳಿದಾಗೆ ರೋಗ ನಿರೋಧಕ ಶಕ್ತಿ ರಾಂಗ್ ಆಗಿ ಆಕ್ಟಿವೇಟ್ ಆದ ಕಾರಣ ಹೆಚ್ಚಾಗಿ ಸಮಸ್ಯೆ ಬರೋದು. ಸೊ ನಾವು ಅದನ್ನು ಸಪ್ರೆಸ್ ಮಾಡುವಾಗ ಪೇಷಂಟ್ಸಿಗೆ ನಾರ್ಮಲ್ ಆಗಿ ಇನ್ಫೆಕ್ಷನ್ ಬರುವ ಚಾನ್ಸಸ್ ಹೆಚ್ಚಿಗೆ, ಯಾಕಂದ್ರೆ ಅಲ್ಲಿ ಇಲ್ಲ ಆ ಸಿಸ್ಟಮ್. ಸೊ ಅದಕ್ಕೋಸ್ಕರ ಅವರಿಗೆ ಮೊದಲೇ ವಾರ್ನ್ ಮಾಡ್ತೇವೆ. ಮಕ್ಕಳಿಗೆ ಕೊಟ್ಟಾಗ ಇಮ್ಯುನೈಸೇಷನ್ ಕೊಡ್ತೇವೆ. ಸೊ ಅವರಿಗೆ ಬೇಗ ಕೆಮ್ಮು, ಕಫ, ನಾರ್ಮಲ್ ಇನ್ಫೆಕ್ಷನ್ಸ್ ಬಾರದ ಹಾಗೆ. ಮತ್ತೆ ಸಹ ಕೆಲವರಿಗೆ ಸೈಡ್ ಇಫೆಕ್ಟ್ ಬರ್ತದೆ, ಬಟ್ ನಾವು ಹೇಳಿದ ಹಾಗೆ ಅವ್ರ ಇನ್ಸ್ಟ್ರಕ್ಷನ್ ಫಾಲೋ ಮಾಡಿದ್ರೆ ಆ ಬ್ಲಡ್ ಟೆಸ್ಟ್ ಪ್ಯಾರಾಮೀಟರ್ಸ್ ನೋಡುವಾಗ ನಮಗೆ ಗೊತ್ತಾಗ್ತದೆ. ಸೊ ಕೆಲವರಿಗೆ ಲಿವರ್ ತೊಂದರೆ ಬಂದ್ರೆ ನಾವು ಅಲ್ಲೇ ಮದ್ದು ಕಮ್ಮಿ ಮಾಡ್ತೇವೆ, ಕಿಡ್ನಿ ಬಂದ್ರೆ ಕಮ್ಮಿ ಮಾಡ್ತೇವೆ, ಬೇರೆ ಮಾಡ್ತೇವೆ ಹಾಗೆ. ಇನ್ನು ಕೊನೆಯದಾಗಿ ಏನು ಹೇಳೋಕೆ ಬಯಸ್ತೀರಿ ಮೇಡಮ್? ಅಂದ್ರೆ ಕೊನೆಯದಾಗಿ ನಾನು ಹೇಳುದು ಏನಂದ್ರೆ, ಸಂಧಿವಾತ ಅದು ಪ್ರಾಯದವರಿಗೆ ಮಾತ್ರ ಬರುವುದಲ್ಲ, ಯಾವ ವಯಸ್ಸಿನವರಿಗೆ ಕೂಡ ಬರ್ಬೋದು. ಸೊ ನಿಮಗೆ ನಾನು ಮೊದಲೇ ಹೇಳಿದ ಹಾಗೆ ಜಾಯಿಂಟ್ ಪೇಯ್ನು ವಿದ್ ಊತ, ಸ್ವೆಲ್ಲಿಂಗ್ ಬರ್ತಾ ಇದ್ರೆ ಅಥವಾ ಜ್ವರ ಬರ್ತಾ ಇದ್ರೆ, ಅದ್ರ ಜೊತೆ ಏನಾದರೂ ಸ್ಕಿನ್ ಇದ್ದು ಮಸಲ್ ಇದ್ದು ತೊಂದರೆ, ವೀಕ್ನೆಸ್ ಯಾವುದು ಕಮ್ಮಿ ಆಗ್ತಾ ಇಲ್ಲ ಅಂದ್ರೆ ದಯವಿಟ್ಟು ನಿಮ್ಮನ್ನ ಪರೀಕ್ಷೆಗೆ ಒಳಪಡಿಸಿಕೊಳ್ಳಿ. ಯಾಕಂದ್ರೆ ಸುಮಾರು ಕಂಡೀಷನ್ನು ಟ್ರೀಟೇಬಲ್, ಆಲ್ದೋ ನಾಟ್ ಕ್ಯೂರೇಬಲ್. ಸೊ ನಿಮಗೆ ಒಂದು ವಿಂಡೋ ಆಫ್ ಅಪರ್ಚುನಿಟಿಯನ್ನು ಮಿಸ್ ಮಾಡ್ಕೊಳ್ಬೇಡಿ. ಒಂದು ಆರ್ಥರೈಟಿಸ್ ಅಂದರೆ ಒಂದು ಭಯ ಬೇಡ, ಅದು ಎಲ್ಲ ಕಂಡೀಷನ್ ಥರ, ಎಲ್ಲ ರೋಗದ ಥರವೇ ಟ್ರೀಟೇಬಲ್. ಅದಕ್ಕೋಸ್ಕರ ಹೆಲ್ತಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿ. ಯಾವ ರೋಗಕ್ಕಾದರೂ ಅಷ್ಟೇ, ಪರ್ಟಿಕ್ಯುಲರ್ಲಿ ಮೋರ್ ಸೋ ಫಾರ್ ನಮ್ಮದು ರುಮೆಟಾಲಜಿ ಪ್ರಾಬ್ಲಮ್ಸ್ ಅಂತ ಹೇಳ್ತೇನೆ ಅಷ್ಟೇ. ಎಸ್, ಓಕೆ, ಥ್ಯಾಂಕ್ ಯು ಡಾಕ್ಟರ್ ಗಂಗಾರತ್ನ ಕೃಷ್ಣ ಮೇಡಮ್. ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಟ್ರಿ, ಜೊತೆಗೆ ಇರುವಂತಹ ಟ್ರೀಟ್ಮೆಂಟ್ಗಳು ಅಥವಾ ಇದನ್ನು ಯಾಕೆ ನಿರ್ಲಕ್ಷ್ಯ ಮಾಡಬಾರ್ದು ಅನ್ನುವಂಥದ್ದನ್ನು ಕೂಡ ನಮಗೆ ವಿವರವಾಗಿ ತಿಳಿಸಿಕೊಟ್ರಿ. ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅಂದರೆ ಜನರಿಗೆ ಈ ಬಗ್ಗೆ ಅರಿವು ಬಂದು ಆ ರೀತಿ ಸಮಸ್ಯೆ ಇದ್ದವರಿಗೆ ತಮ್ಮ ಮೂಲಕ ಉತ್ತಮ ಟ್ರೀಟ್ಮೆಂಟ್ ಸಿಗುವಂತಾಗಲಿ ಅಂತ ಹಾರೈಸ್ತಾ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಎಸ್ ವೀಕ್ಷಕರೇ, ಇದು ಮುಖ್ಯವಾಗಿ ಒಂದು ರಿಮೆಟಾಲಜಿ ಅಥವಾ ಸಂಧಿವಾತಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ವಿಚಾರಗಳು. ಅಂದರೆ ಬಹುಶಃ ಈ ಒಂದು ಕಾರ್ಯಕ್ರಮವನ್ನು ನೋಡಿದ ಬಳಿಕ ತಮಗೂ ಕೂಡ ಸಾಕಷ್ಟು ವಿಚಾರಗಳು ತಿಳಿದಿರ್ಬೋದು, ಅಥವಾ ತಮಗೆ ಅಥವಾ ತಮ್ಮ ಪರಿಚಯದವರಿಗೆ ಈ ರೀತಿಯ ಆರೋಗ್ಯ ಸಮಸ್ಯೆಗಳು ಅಥವಾ ಈ ರೀತಿಯ ಲಕ್ಷಣಗಳಿದ್ದರೆ ಖಂಡಿತವಾಗ್ಲೂ ತಾವು ವೈದ್ಯರನ್ನು ಭೇಟಿ ಮಾಡುವುದು ಒಳಿತು ಅನ್ನುವಂಥದ್ದು. ಸೊ ಆ ನಿಟ್ಟಿನಲ್ಲಿ ತಮಗೆ ಡಾಕ್ಟರ್ ಗಂಗಾರತ್ನ ಕೃಷ್ಣ ಅವರು ಕೂಡ ಚಿಕಿತ್ಸೆಯನ್ನು ಕೊಡ್ತಾರೆ, ಅಥವಾ ಕನ್ಸಲ್ಟ್ ಮಾಡಿ ಏನು ಬೇಕು ಆ ಒಂದು ಸಲಹೆಗಳನ್ನು ಕೊಡ್ತಾರೆ ಅನ್ನೋದು. ಸೊ ಡಾಕ್ಟರ್ನ ಮೀಟ್ ಆಗಬೇಕಿದ್ರೆ ಮಂಗಳೂರಿನ ಬಲ್ಮಠ ಅಪೋಸಿಟ್ ಡಾನ್ ಬಾಸ್ಕೋ ಹಾಲ್ನಲ್ಲಿರುವಂತಹ ಮೆಡಿಕಲ್ ಚೇಂಬರ್ನ ಫಸ್ಟ್ ಫ್ಲೋರ್ನಲ್ಲಿ ಡಾಕ್ಟರ್ನ ಕ್ಲಿನಿಕ್ ಇದೆ, ಅಲ್ಲಿಗೆ ಹೋಗಿ ಕನ್ಸಲ್ಟ್ ಆಗ್ಬೋದು. ಅದರ ಜೊತೆಗೆ KMC ಹಾಸ್ಪಿಟಲ್ ಮತ್ತು AJ ಆಸ್ಪತ್ರೆಗೆ
ವಿಸಿಟಿಂಗ್ ಕನ್ಸಲ್ಟೆಂಟ್ ಆಗಿ ಕೂಡ ಮೇಡಮ್ ಅವರು ಹೋಗ್ತಾ ಇದ್ದಾರೆ. ಸೊ ಅಲ್ಲೂ ಕೂಡ ಚಿಕಿತ್ಸೆಯನ್ನು ಪಡೆದುಕೊಳ್ಬಹುದು ಅಂತ ಹೇಳ್ತಾ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಿರಂತರವಾದ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್. ನಮಸ್ಕಾರ.